ಅಲ್ಲ ರೀ, ಅವಳ ಹತ್ರ ಅಷ್ಟೊಂದು ಒಡವೆ ಎಲ್ಲಿಂದ ಬಂತು? ಹೊಸ ಹೊಸ ಸೀರೆ ಬೇರೆ. ಅವಳು ಉಟ್ಕೊಂಬಂದ ಸೀರೆ ನೋಡಿದ್ರ? ಕಡಿಮೆ ಅಂದ್ರು 15,000. ಅವಳ ಕುತ್ತಿಗೆಯಲ್ಲಿ ಇದ್ದಿದ್ದು ಅಸಲಿ ಬಂಗಾರ. ಕೈ ಬಳೆಗಳು ಅಷ್ಟೇ. ಹೆಂಗಸರು ಕಣ್ಣಲ್ಲೇ ಬಂಗಾರನ ಗುರ್ತು ಹಿಡಿತಾರೆ, ಹಾಗೆ ಮನುಷ್ಯರನ್ನು ಅಳಿತಾರೆ. ಇವತ್ತು ಅವಳನ್ನ ಗಮನಿಸಿದ್ರ? ಯಾವಾಗ್ಲೂ ಮಾತೆತ್ತಿದ್ರೆ ಜಗಳಕ್ಕೆ ಬಂದಿಲ್ತಾ ಇದ್ಲು, ಚಂಡಿ ಥರ. ಇವತ್ತು ಆ ಸಿಡುಕ್ತನಾನೂ ಇಲ್ಲ, ಬಂಡತನಾನೂ ಇಲ್ಲ, ಆರಾಮಾಗಿದ್ಲು. ಅವಳು ತುಂಬಾ ಖುಷಿಯಾಗಿದ್ದಾಳೆ. ಹಾಗಾಗೋದಿಕ್ಕೆ ಏನೋ ಕಾರಣ ಇದೆ. ನೀನೇ ತಿಳ್ಕೋಬೇಕು. ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದೆ. ನೀನ್ ತುಂಬಾ ಬದಲಾಗಿದ್ಯಾ, ಇದೇನಾ? ಒಡವೆ ವಸ್ತ್ರ ದೇಹಕ್ಕೆ ಬದಲಾವಣೆ ಕೊಡ್ಬೋದು, ಆದ್ರೆ ಮನ್ಸು ಹೃದಯ ಬದಲಾಗಲ್ಲ ಚಿತ್ರ ಅವ್ರೆ. ಬದಲಾಗಿಲ್ಲ ನಾನು. ನನ್ನ ವಿಶ್ವಾಸ ನಂಬಿಕೆ ಜಾಸ್ತಿ ಆಗಿದೆ. ನೀನ್ ಕೊಟ್ಟ ನಂಬರ್ ಪ್ರಣವ್ದು ಅಂತ ನನಗೆ ಗೊತ್ತಾಗಿದೆ, ಆದ್ರೆ ಯಾಕೆ ಕೊಟ್ಟೆ ಅನ್ನೋ ಪ್ರಶ್ನೆ ಹಾಗೆ ಉಳಿದಿದೆ. ಸದ್ಯದಲ್ಲೇ ಪೂರ್ತಿ ಉತ್ತರ ಸಿಗತ್ತೆ. ನಿಮಗ್ ಮಾತ್ರ ಅಲ್ಲ, ಈ ಮನೆಯವರೆಲ್ರಿಗೂ ಸಿಗತ್ತೆ. ಈಗಾಗ್ಲೇ ಅಮಿತಾಗೆ ಅರ್ಧ ಉತ್ತರ ಸಿಕ್ಕಿದೆ. ಇನ್ನೊಂದೆರಡು ದಿನ ಕಾಯೋಣ, ಇನ್ನೂ ಒಳ್ಳೆ ಸುದ್ದಿಗೋಸ್ಕರ. ಈ ಗಳಿಗೆಗಾಗಿ ಅದೆಷ್ಟು ದಿನದಿಂದ ನಾನು ಕಾಯ್ತಾ ಇದ್ದಮ್ಮ. ನನ್ನ ಮಗಳು ಈ ರೀತಿ ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆ ಬಿಳಿ ಸೀರೆಯನ್ನು ನೋಡಿದಾಗ ನನ್ನ ಮೇಲೆ ನಾನು ಶಾಪ ಹಾಕೋತಾ ಇದ್ದೆ. ನಾನೇ ಕಾರಣ ಅನಿಸ್ತಾ ಇತ್ತು. ಆದಷ್ಟು ಬೇಗ ಇದೇ ರೀತಿ ನಿನ್ನ ಮನಸ್ಸನ್ನು ಬದಲಾಯಿಸ್ಕೋಕಂದ. ನೀನು ಆ ಪ್ರಣವನ ಮರೆತು ನೀನು ಮದುವೆಗೆ ನಿರ್ಧಾರ ಮಾಡಿದ್ರೆ ನನಗೆ ಬೇಡಮ್ಮ. ಅಪ್ಪ, ನಿಮ್ಮಿಬ್ರು ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ನಾಡಿದ್ದು ನಮ್ಮನೆಗೆ ನನ್ನ ಕಾಲೇಜ್ ಫ್ರೆಂಡ್ ಬರ್ತಾ ಇದ್ದಾನೆ. ಅವ್ನು ನಿಮ್ಗೆ ಹೇಗೆ ಅನ್ನಿಸ್ತಾನೆ ನೋಡಿ. ನಿಮ್ಗೆ ಒಪ್ಪಿಗೆ ಆದ್ರೆ ಮಾತ್ರ. ಏನೇ ಇದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ಅಬ್ಬಾ, ಕೊನೆಗೂ ನೀನು ಬಿಳಿ ಸೀರೆಗೆ ಮುಕ್ತಿ ಕೊಟ್ಟಿಯಲ್ಲ. ನೀನು ಮದುವೆ ಆಗ್ಬೇಕು. ಪ್ರಣವ್ ವಿಚಾರನ ಮರ್ತು ನೀನ್ ನಿರ್ಧಾರ ಹೇಳಿದ್ರೆ ನಾನೇ. ಅಣ್ಣ, ನಾನು ಅದನ್ನೇ ಹೇಳೋಕ್ ಬಂದೆ. ನಿನ್ನ ನಿರ್ಧಾರನೇ ನನ್ನ ನಿರ್ಧಾರ. ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ. ಪ್ರಣವ್ ಸತ್ತಿರೋ ವಿಚಾರ ಕೇಳಿ ಒಂದೆರಡು ಸರಿ ಪ್ರಪೋಸ್ ಮಾಡಿದ್ದ. ಆದರೆ ನಾನೇ ಏನು ಉತ್ತರ ಕೊಟ್ಟಿರಲಿಲ್ಲ. ಯಾರದು? ನಾಳೆ ಬರೋಕೆ ಹೇಳಿದ್ದೀನಿ. ಬರ್ತಿದ್ದಾನೆ. ಅಪ್ಪ ಅಮ್ಮ ಅಣ್ಣ ಎಲ್ಲ ಒಪ್ಕೊಂಡ್ರೆ ನಾನು ಒಪ್ತೀನಿ ಅಂತ ಹೇಳಿದ್ದೀನಿ. ಮೊನ್ನೆಯಿಂದ ಮಂಜುಳಾ ಒಗಟಾಗಿ ಕಾಣ್ತಾ ಇದ್ದಾಳೆ. ಇವತ್ತು ಅಮಿತಾ ಮದುಮಗಳ ಥರ ಬಂದು ನಾಳೆ ನನ್ನ ನೋಡೋಕೆ ಹುಡುಗ ಬರ್ತಿದ್ದಾನೆ ಅಂತಿದ್ದಾಳೆ. ಅಂದ್ರೆ ಬರೋ ಹುಡುಗ ಪ್ರಣವ. ಬರೋ ಹುಡುಗ ಪ್ರಣವೇ ಆಗಿದ್ರೆ ಯಾವುದೇ ಕಾರಣಕ್ಕೂ ಅವನು ಈ ಮನೆಗೆ ಬರಬಾರ್ದು.